ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಕುತ್ಯಾರ್ ನವೀನ್ ಶೆಟ್ಟಿ ಅವರಿಂದ ಸುಮಾರು 10 ಎಕರೆ ಹಡಿಲ್ ಭೂಮಿ ಕೃಷಿ ನಾಟಿ ಮಾಡುವ ಮೂಲಕ ಹಡಿಲ್ ಭೂಮಿ ಹಸನುಗೊಳಿಸಿ ಹಚ್ಚ ಹಸುರಾಗಿ ತೃಪ್ತಿಯನ್ನ ಕಂಡುಕೊಂಡಿದ್ದಾರೆ. ಕುತ್ಯಾರ್ ಗ್ರಾಮದ ಕುತ್ಯಾರ್ ಗುತ್ತು ಮತ್ತು ಅಂಜಾರ್ ಮನೆತನಗಳ ಕೃಷಿ ಕುಟುಂಬಕ್ಕೆ ಸೇರಿದ ಹಡಿಲ್ ಬಿದ್ದ ಕೃಷಿ ಭೂಮಿಯನ್ನ ಪ್ರಸಾದ್ ಶೆಟ್ಟಿ ಕುತ್ಯಾರ್, ಸತೀಶ್ ಕುತ್ಯಾರ್, ಅಶೋಕ್ ಗೌಡ, ರಾಜೇಶ್ ಶೆಟ್ಟಿ ಸೇರಿ 5 ಜನ ಸಮಾನ ಮನಸ್ಕರು ಒಗ್ಗೂಡಿಕೊಂಡು ಈ ಕೃಷಿ ಕಾಯಕಕ್ಕೆ ಮುಂದಡಿಯನ್ನ ಇರಿಸಿದ್ದಾರೆ. ಹೊರ ಜಿಲ್ಲೆಯ ಸುಮಾರು 35 ಮಂದಿ ಕೃಷಿ ಕೂಲಿ ಕಾರ್ಮಿಕರು, ಸ್ಥಳೀಯ 15 ಮಂದಿ ಹಿರಿಯ ಕೃಷಿ ಪರಿಣಿತರು ಸೇರಿಕೊಂಡು ಈ ಹಡಿಲು ಭೂಮಿ ನಾಟಿ ಕೆಲಸವನ್ನ ಕೈಗೊಂಡಿದ್ದಾರೆ. MO4 ತಳಿಯ 24 ದಿನಗಳ ಭತ್ತದ ಸಸಿ ನಾಟಿ ಕಾರ್ಯವನ್ನ ಈ ಭಾಗದಲ್ಲಿರುವ ಬೀರ್ನಾಲಿ, ಪೆಜತಿಮಾರ್, ಉಗ್ಯಾಮಾರ್, ಪೊಯ್ಯ, ಕಲಾಯಿ, ಪಾಪಿಕಡೆ, ಕಂಬುಲ, ಮಜಲು ಗದ್ದೆಗಳಲ್ಲಿ ನೇಜಿ ನಾಟಿ ಕೃಷಿ ಚಟುವಟಿಕೆಯನ್ನ ನಡೆಸಲಾಗುತ್ತಿದೆ. ಈ ಬಾರಿ ಸಮರ್ಪಕವಾದ ಮಳೆಯಿಲ್ಲ, ನೀರಿಗಾಗಿ ಕಷ್ಟವನ್ನ ಪಟ್ಟಿದ್ದೇವೆ. ಆದರೆ ಕೃಷಿಯ ಯಶಸ್ಸಿಗಾಗಿ ದೇವರ ಮೇಲೆ ಭಾರವನ್ನ ಹಾಕಿ ಕೃಷಿ ಚಟುವಟಿಕೆಯನ್ನ ಮುಂದುವರಿಸುತ್ತಿದ್ದೇವೆ. ಈ ಪರಿಸರದ ಕರಿಯ ಶೆಟ್ಟಿ, ಪೂವಣಿ ಪೂಜಾರಿ, ಬಾಬು ಪೂಜಾರಿ, ಕೃಷ್ಣಪ್ಪ ಮತ್ತಿತರರ ಈ ಪರಿಸರದ ಮಂದಿಯ ಪ್ರೀತಿಯ ಸಹಕಾರದಿಂದ ಕೃಷಿಯನ್ನ ನಡೆಸಲಾಗುತ್ತಿದೆ. ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವುದರಿಂದ ಪ್ರಧಾನ ಕೃಷಿಯತ್ತ ಗಮನವನ್ನ ಹರಿಸಿರಲಿಲ್ಲ. ಇದೀಗ ಕೃಷಿಯ ಪ್ರೀತಿಯನ್ನ ಸಾಕಾರಗೊಳಿಸುತ್ತಿರುವ ಸಂತಸ ಇದೆ ಎಂದು ಕುತ್ಯಾರ್ ನವೀನ್ ಶೆಟ್ಟಿ ತಿಳಿಸಿದ್ದಾರೆ. ಹಡಿಲು ಭೂಮಿಯನ್ನ ಹಸನಾಗಿಸಿ ಮುಂದಿನ ಪೀಳಿಗೆಗೆ ಕೃಷಿ ಮುಂದುವರಿಯಲಿದೆ. ಸುಮಾರು 40 ವರ್ಷಗಳ ನಮ್ಮ ಕಾಲದ ಕೃಷಿ ಚಟುವಟಿಕೆ ನಿಂತಿದ್ದು ಕೆಲ ವರ್ಷಗಳಿಂದ ಹಡಿಲು ಭೂಮಿಯಾಗಿತ್ತು. ಇದೀಗ ಯುವ ಪೀಳಿಗೆಯ ಕುತ್ಯಾರ್ ನವೀನ್ ಶೆಟ್ಟಿಯವರು ಹಡಿಲ್ ಭೂಮಿಯನ್ನ ಹಸನಾಗಿಸಿ ಸ್ವತಃ ಗದ್ದೆಗೆ ಇಳಿದು ಬಹಳಷ್ಟು ಲೆಕ್ಕಾಚಾರದ ಮೂಲಕ ನೇಜಿಯನ್ನ ಗದ್ದೆಗಳಿಸಿ ಪಸರಿಸಿ ಸ್ವತಃ ನಾಟಿ ಮಾಡಿಕೊಂಡು ಬೇಸಾಯ ಮಾಡುವ ಮೂಲಕ ಮತ್ತೆ ಕೃಷಿಯ ಮೂಲಕ ಹಸಿರು ಭೂಮಿಯನ್ನಾಗಿಸಿದ್ದಾರೆ. ಆ ಮೂಲಕ ಕೃಷಿ ಚಟುವಟಿಕೆಯು ಮುಂದಿನ ಪೀಳಿಗೆಗೆ ಮುಂದುವರಿಯಲಿದೆ ಎಂಬ ಸಂತಸ ನನಗಾಗಿದೆ ಎಂದು ಸ್ಥಳೀಯ ಹಿರಿಯ ಕೃಷಿಕರಾದ ಕರಿಯ ಶೆಟ್ಟಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಕುತ್ಯಾರ್ ನವೀನ್ ಶೆಟ್ಟಿಯವರು ಸ್ವತಃ ಗದ್ದೆಗೆ ಇಳಿದು ಹರಿದು ಸೂಡಿ ಕಟ್ಟಿದ ನೇಜಿಯನ್ನ ಸ್ವತಃ ನೇಜಿ ನಾಟಿ ಮಾಡುವ ಗದ್ದೆಗಳಿಗೆ ಪಸರಿಸಿ ಸ್ವತಃ ನೇಜಿ ನಾಟಿ ಮಾಡುವ ಮೂಲಕ ಕೃಷಿ ಕಾಯಕಕ್ಕೂ ಸೈ ಎನಿಸಿಕೊಂಡಿದ್ದಾರೆ. ಗದ್ದೆಗಳಿಗೆ ಎಷ್ಟು ಸಲಾಯಿ ನೇಜಿ ಹಾಕಬೇಕಿದೆ ಎಂಬ ಕರಾರು ಪಕ್ಕದ ಲೆಕ್ಕಾಚಾರವು ಹೊಂದಿದ್ದಾರೆ. ಕೃಷಿ ಕಾಯಕಕ್ಕೆ ಬಂದ ಕೃಷಿ ಕೂಲಿಯಾಳುಗಳು ಸಮರ್ಪಕವಾಗಿ ನಾಟಿ ಮಾಡುವಂತೆ ಪ್ರೋತ್ಸಾಹಿಸುತ್ತಿದ್ದಾರೆ. ಉಳುಮೆ ಸಹಿತ ಕಟಾವಿಗಾಗಿ ಯಂತ್ರವನ್ನ ಬಳಸಲಾಗುತ್ತಿದ್ದು ನೇಜಿ ನಾಟಿಯನ್ನ ಸಾಂಪ್ರದಾಯಿಕವಾಗಿ ಕೈಗೊಳ್ಳಲಾಗುತ್ತಿದೆ. ಕಜೆ ಜಯ ತಳಿಯ ಭತ್ತದ ಬೀಜವನ್ನ ಕೆಲ ಗದ್ದೆಗಳಲ್ಲಿ ಈಗಾಗಲೇ ಬಿತ್ತಲಾಗಿದೆ. ಕೊಪ್ಪಳದ ಯಲ್ಲಪ್ಪ ಅವರ ತಂಡವು ನಾಟಿಗೆ ಸಹಕಾರವನ್ನ ಮಾಡುತ್ತಿದ್ದಾರೆ. 7 ವರ್ಷದಿಂದ ಕೃಷಿ ಮಾಡುತ್ತಾ ಬರುತ್ತಿದ್ದು ಕೃಷಿ ಆದಾಯದಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಇಲ್ಲ. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಈ ಕೃಷಿಯಿಂದ ಆಗುವ ಲಾಭವೇ ಆಗಿದ್ದು ನಿರಂತರ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವುದಾಗಿ ಉಡುಪಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಕುತ್ಯಾರ್ ನವೀನ್ ಶೆಟ್ಟಿ ತನ್ನ ಕೃಷಿ ಕಾಯಕದಲ್ಲೇ ತೃಪ್ತಿಯನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಇದರಲ್ಲಿ 2 ಬಗೆಯ ಭತ್ತಗಳನ್ನು ಒಂದು ಕಜೆ ಜಯ ಮತ್ತೊಂದು MO4. M4 ನಾವು ಸುದೀರ್ಘ ಅವಧಿಯಲ್ಲಿ ಈಗ ನೇಜಿ ಹಾಕಿ ನಡುವಂಥದ್ದು. ಒಂದು 2-3-4 ಗದ್ದೆಯನ್ನು ನಾವು ಕಜೆ ಜಯ ಬಿತ್ತನೆಯನ್ನು ಮಾಡುವಂಥದ್ದು. ಒಂದು 2-3-4-5 ಗದ್ದೆ ಈಗಾಗಲೇ ಒಂದು 1.5 ಎಕರೆ ಬಿತ್ತನೆ ಆಗಿದೆ. 2 ಎಕರೆ ಹತ್ತಿರ 2 ಎಕರೆ ಬಿತ್ತನೆ ಆಗಿದೆ. ಉಳಿದ 7-8 ಎಕರೆಗಳನ್ನು ನಾಟಿ ಮುಖಾಂತರ ಮಾಡ್ತೀವಿ.